ಅಕ್ರಮ ಮರಳುಗಾರಿಕೆ ಅಕ್ರಮ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಈಗಾಗಲೇ ಮಯೂರುಲಾಲ್ ಜೊತೆ ನಾನು ಮಾತಾಡ್ತಾ ಇದ್ದೆ. ಅವರು ಹೇಳ್ತಾ ಇದ್ರು 2011ರಲ್ಲಿ ಸರ್ಕಾರ ತಂದಂಥ ಹೊಸ ಮರಳುಗಾರಿಕೆ ಕಾನೂನುಗಳೇನಿದ್ದಾವೆ ಇದು ಒಂದಷ್ಟು ತೊಡರುಗಳನ್ನು ಸೃಷ್ಟಿ ಮಾಡಿದೆ. ಹಾಗಾಗಿ ಇಲ್ಲಿ ಒಂದಷ್ಟು ಸಮಸ್ಯೆ ಸೃಷ್ಟಿ ಆಗ್ತಾ ಇವೆ ಅಂತ ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾ ಇದ್ರು. ಒಂದು ಪ್ರಶ್ನೆನ ಕೇಳಬೇಕು ನನಗೆ. ರಾಷ್ಟ್ರೀಯ ಹಸಿರು ಪೀಠ ಮರಳುಗಾರಿಕೆಗೆ ನಿಷೇಧ ಹೇರಿದೆ. ಮೊನ್ನೆ 1.5 ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಮರಳುಗಾರಿಕೆಗೆ ನಿಷೇಧ ಹೇರಿದ್ದಾರೆ. ಮರಳುಗಾರಿಕೆ ನಡೀತಾನೆ ಇದೆ, ಏನಿದು ಅಂತ ನೋಡಿ. ಹಸಿರು ಪೀಠ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅನ್ನುವಂಥದ್ದು ವ್ಯವಸ್ಥೆ ಏನಿದೆ ಅದು ಇಡೀ ರಾಷ್ಟ್ರಕ್ಕೆ ಒಂದು ಕಾನೂನನ್ನು ತಂದಿತ್ತು. ಅದು ಎಲ್ಲಿಯೂ ಕೂಡ ಮರಳುಗಾರಿಕೆ ಮಾಡಬೇಡಿ ಅಂತ ಹೇಳಿಲ್ಲ. ಅದು ಹೇಳಿದೆ ಅಂತ ಹೇಳಿದ್ರೆ, ಮರಳುಗಾರಿಕೆಯನ್ನು ಮಾಡ್ತೀರಿ ಅಂತಾದರೆ, ಮರಳುಗಾರಿಕೆ ನಡೀಬೇಕು ಅಂತಾಗಿದ್ರೆ ಪರಿಸರ ಸ್ನೇಹಿಯಾಗಿ ಮರಳುಗಾರಿಕೆ ನಡೆಯಬೇಕು. ಮತ್ತೆ ಕೆಲವೊಂದು ಮಾನದಂಡಗಳ ಮುಖಾಂತರ ಮರಳುಗಾರಿಕೆಯನ್ನು ನಡೆಯಬೇಕು. ಅಂದ್ರೆ ಎನ್ವೈರನ್ಮೆಂಟಲ್ ಡಿಪಾರ್ಟ್ಮೆಂಟ್ನವರಿಂದ NOC ಸಿಗಬೇಕು, ಪರಿಸರ ಇಲಾಖೆಯಿಂದ ಸಿಗಬೇಕು, RQP ಆಗಬೇಕು, ಅಂದ್ರೆ ಮತ್ತೆ ಮ್ಯಾನೇಜ್ಮೆಂಟ್ ಪ್ಲಾನ್ ಆಗಬೇಕು. ಇಂಥ ಕೆಲವು ವ್ಯವಸ್ಥೆಗಳನ್ನ ಸುಪ್ರೀಂ ಕೋರ್ಟ್ ಅಂದ್ರೆ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಜಾರಿಗೆ ತಂದಿತ್ತು ಇಡೀ ರಾಷ್ಟ್ರಕ್ಕೆ ತಂದಂತ ಸಂದರ್ಭದಲ್ಲಿ ಈ ಕಾನೂನು ಯಾವಾಗ ಬಂದಿದೆ? ಹಸಿರು ಪೀಠದ್ದು 2013ಕ್ಕೆ ಬಂದಿದೆ. ನಮಗೆ ಇನ್ನೊಂದು ವ್ಯವಸ್ಥೆಗಳು ಬಂದಿದೆ ಇಲ್ಲಿ. ಏನು ಅಂತ ಹೇಳಿದ್ರೆ, ಒಂದು 2011ರ ಕಾನೂನು ಜೊತೆ ಒಬ್ರು ಫೋನಲ್ಲಿ ನೇರ ಸಂಪರ್ಕ. ನಮಸ್ಕಾರ, ಹೇಳಿ, ಯಾರು ಮಾತಾಡ್ತಿದ್ರಿ, ಎಲ್ಲಿಂದ? ಸುಜಾತ ಅವರೇ, ಹೇಳಿ, ಏನು ಹೇಳ್ತೀರಿ ಮರಳುಗಾರಿಕೆ? ಯಾವಾಗಿಂದ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸರ್ ಜನಕ್ಕೆ? ಯಾವ್ದನ್ನು? ಚಿಕ್ಕಮಗಳೂರು ಡಿಸ್ಟಿಕ್ ಎಲ್ಲ ಬರ್ತಾ ಇಲ್ಲ ಅಲ್ವಾ ಮರಳು ಬರ್ತಾ ಇಲ್ವಾ? ಮರಳು ಬರ್ತಾ ಇಲ್ಲ ಸರ್. ಚೀಲ ಲೆಕ್ಕದಲ್ಲಿ ಚಿಕ್ಕಮಗಳೂರು ಡಿಸ್ಟಿಕ್ ಕಡೂರಲ್ಲೆಲ್ಲ ಕೊಡ್ತಾ ಇದ್ದಾರೆ. ಆದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ತಗೊಳ್ಳಿಕ್ ಆಗಲ್ವಲ್ಲ. ಲಾರಿಯಲ್ಲಿ ಯಾವಾಗಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ? ಎಸ್, ನಾನು ಚಿಕ್ಕಮಗಳೂರು ಬಗೆಗೆ ನೀವು ನಿಮ್ಮ ಜಿಲ್ಲಾಧಿಕಾರಿಯವರನ್ನೇ ಕೇಳಬೇಕಾಗ್ತದೆ. ನಮ್ಗೆ ಯಾಕೆ ಮರಳುಗಾರಿಕೆ ನಿಂತಿದೆ, ನಮ್ಗೆ ಯಾಕೆ ಮರಳು ಸಿಗ್ತಾ ಇಲ್ಲ ಅಂತ ಅನ್ನೋದ್ರ ಬಗ್ಗೆ ಮೇಡಮ್. ನೋಡೋಣ, ಈ ಬಗೆಗೆ ಒಂದಷ್ಟು ಪ್ರಶ್ನೆಗಳನ್ನ ಎತ್ತಿಕೊಳ್ಳೋಣ. ಚಿಕ್ಕಮಗಳೂರಿನಲ್ಲಿ ಯಾಕೆ ಮರಳುಗಾರಿಕೆ ಸಿಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಾನು ಮತ್ತೆ ನಿಮ್ಗೆ ಕೊಡ್ತೀನಿ. ಓಕೆ ಮೇಡಮ್, ಥ್ಯಾಂಕ್ ಯು. ನೋಡಿ, ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತನ್ನುವಂಥದ್ದು ಇಡೀ ದೇಶಕ್ಕೆ ಸಂಬಂಧಪಟ್ಟಿರುವಂತಹ ಸಮಸ್ಯೆ. ಅದರಲ್ಲಿ CRZ ಕಾನೂನು ಅಂತ ಬಂತು. CRZ ಕಾನೂನು ಪ್ರಕಾರ ಏರಿಯಲ್ ಸರ್ವೆ 10 ಕಿಲೋಮೀಟರ್ ಪರಿಸರದವರೆಗೆ ಮರಳುಗಾರಿಕೆ ಮಾಡ್ಲಿಕ್ಕೆ, ಅಂದ್ರೆ ಉಪ್ಪು ನೀರಿನ ಅಂಶ ಯಾವುದು ಹಿನ್ನೀರಿನ ಹೋಗುವಾಗ ಏರಿಳಿತ ಸಂದರ್ಭದಲ್ಲಿ ಒಂದಿಷ್ಟು ಕ್ವಾಂಟಿಟಿವರೆಗೆ ಉಪ್ಪು ಹೋಗುವಂತ ಪ್ರದೇಶದಲ್ಲಿ CRZ ಅಂತ ಬಂತು. ಅಪ್ರಾಕ್ಸಿಮೇಟ್ 10 ಕಿಲೋಮೀಟರ್ ಯಾವುದು ಏರಿಯಲ್ ಸರ್ವೆಯಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು. ಒಂದು CRZ ಮತ್ತೊಂದು ನಾನ್ CRZ, ಅಂದ್ರೆ ನಾನ್ CRZ ಭಾಗ ಉಳಿಯುವಂಥದ್ದು. ನೋಡಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 6-7 ತಾಲೂಕುಗಳಲ್ಲಿ ಮಂಗಳೂರು ತಾಲೂಕು ಮಾತ್ರ CRZ ಏರಿಯಾಕ್ಕೆ ಬರ್ತದೆ. ಬಂಟ್ವಾಳ, ಪುತ್ತೂರು, ಸುಳ್ಯ, ಮತ್ತೆ ಬೆಳ್ತಂಗಡಿ, ಮುಲ್ಕಿಮಿಡಿಬಿದ್ರೆ ಈ ತಾಲೂಕುಗಳು CRZ ಏರಿಯಾಕ್ಕೆ ಬರುವುದಿಲ್ಲ. ಆದ್ರೆ ನದಿ ಅಲ್ಲೂ ಕೂಡ ಇದೆ, ಮರಳು ಅಲ್ಲಿ ಕೂಡ ದೊರೆಯುತ್ತಾ ಇದೆ. ಆಯ್ತಾ? ಇದಕ್ಕೆ CRZಗೆ ಒಂದು ಎಲ್ಲ ಕಾನೂನುಗಳ ಜೊತೆಗೆ ಒಂದು ಹಂತ ಹೆಚ್ಚು ಕೆಲಸ ಮಾಡಬೇಕಾಗ್ತದೆ. ಏನಂತ ಹೇಳಿದ್ರೆ, ಇಲ್ಲಿ ಸಾಂಪ್ರದಾಯಿಕವಾಗಿ ಮರಳುಗಾರಿಕೆ ಮಾಡ್ತಾ ಇದ್ದಂತ ಜನರು ಯಾವಾಗ CRZ ಕಾನೂನು ಬರುವಾಗ 2011ರಲ್ಲಿ ಅವರು ಹಿಂದೆ ಇದ್ದಂತಹ ಸಾಂಪ್ರದಾಯಿಕ ಮರಳುಗಾರಿಕೆ ಮಾಡ್ತಿದ್ದಂಥವರು ನಮ್ಮದು ಹೆಸರನ್ನ ನೋಂದಾವಣೆ ಮಾಡಿಕೊಳ್ಬೇಕು. DC ಅವರ ನೇತೃತ್ವದಲ್ಲಿರುವಂತಹ ಮರಳು ಉಸ್ತುವಾರಿ ಸಮಿತಿಗೆ ಹೆಸರನ್ನ ನೋಂದಾವಣೆ ಮಾಡಬೇಕು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರ ಮುಖಾಂತರ. ಅನಂತರ ನಮಗೆ ಇರುವಂತಹ ಪ್ರದೇಶ ಏನು ಮರಳು ಸಿಗ್ತದೆ, ನಮಗೆ ಮರಳುಗಾರಿಕೆ ಮಾಡ್ಲಿಕ್ಕಿಲ್ಲ. CRZ ಏರಿಯಾದಲ್ಲಿ ಮರಳುಗಾರಿಕೆ ಅಂತಿಲ್ಲ, ಸ್ಯಾಂಡ್ ಬಾರ್ಸ್ ಅನ್ನ ರಿಮೂವಲ್ ಮಾಡುವಂಥದ್ದು, ಅಂದ್ರೆ ಮರಳು ಸೃಷ್ಟಿಯಾದ ಮರಳು ದಿಬ್ಬಗಳನ್ನ ತೆಗೆಯುವಂಥದ್ದು ಒಂದು ವ್ಯವಸ್ಥೆ CRZ ಅಲ್ಲಿ ಇರುವಂಥದ್ದು. ಅಂದ್ರೆ ಒಂದು ಸಾಂಪ್ರದಾಯಿಕವಾಗಿ ಮರಳುಗಾರಿಕೆ ಅಂತಲೇ ಹೇಳ್ಬೋದು. ಅಂದ್ರೆ ಮರಳು ಗಣಿಗಾರಿಕೆ ಮಾಡ್ಲಿಕ್ಕಿಲ್ಲ, ಸಾಂಪ್ರದಾಯಿಕವಾಗಿ ಮಾಡುವಂತ ರೀತಿ. ಇನ್ನು ಬಾಕಿ ಉಳಿದಂತ ಪ್ರದೇಶದಲ್ಲಿ ಕೂಡ ಅದೇನು ನಮ್ಮದು ಮರಳು ತೆಗೆಯುವ ವ್ಯವಸ್ಥೆ ಮತ್ತು ಅವರದ್ದು ವ್ಯವಸ್ಥೆ ಅಂದ್ರೆ ನಾನ್ CRZ ವ್ಯವಸ್ಥೆ ಬೇರೆ ಬೇರೆ ಅಲ್ಲ, ಒಂದೇ. ಉಪ್ಪು ನೀರಿನ ಅಂಶ ಮಾತ್ರ ಹೆಚ್ಚು ಕಡಿಮೆ ಇರಬಹುದೇ ವಿನಃ ಬೇರೆ ಎಲ್ಲ ವ್ಯವಸ್ಥೆಗಳು ಕೂಡ ಇಲ್ಲೆಲ್ಲೋ ಹೇಳ್ತಾರೆ ಉಪ್ಪು ನೀರಿನ ಮರಳುಗೆ ಹೆಚ್ಚು ದರ ಇದೆ, ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಅನ್ನುವಂತ ಕೆಲವು ಮಾತುಗಳು ಕೇಳಿ ಬರ್ತದೆ. ನಂಗೆ ಗೊತ್ತಿಲ್ಲ, ಏನಿಲ್ಲ ಅಂತದ್ದು ವ್ಯವಸ್ಥೆ ಏನಿಲ್ಲ, ಬೆಲೆ ಅಂತದ್ದೇನಿಲ್ಲ. ಎಸ್, ನೋಡೋಣ ಮತ್ತೊಬ್ರು. ಹಲೋ, ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ? ಮಂಗಳೂರಿಂದ ಅಬ್ದುಲ್ ಖಾದರ್ ಅವರೇ, ಹೇಳಿ, ಮರಳುಗಾರಿಕೆ ಬಗೆಗೆ ಅಕ್ರಮ ಸಕ್ರಮ ಇನ್ನಿತ್ಯಾದಿ ಪ್ರಶ್ನೆಗಳಿದ್ದೀವಿ. ಹೇಳಿ ಖಾದರ್ ಅವರೇ, ಮಾತಾಡಿ. ನಿನ್ನೆ
ನೀವು ನಿಮ್ಮ ಟಿವಿ ವಾಲ್ಯೂಮ್ ದಯವಿಟ್ಟು ಮ್ಯೂಟ್ ಮಾಡಬೇಕು. ಮುಂಚೂಣಿಯಲ್ಲಿದ್ದ ನಿಮ್ಮ ಹೆಸರು ಬಾರಿ ಕೇಳ್ಬಾರ್ದು. ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಸರ್ ದಯವಿಟ್ಟು. ಖಾದರ್ ಅವರೇ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ. ಮಾತಾಡಿ ಅಭಿಪ್ರಾಯ ತಿಳಿಸಿ. ಹಲೋ, ಅಭಿಪ್ರಾಯ ತಿಳಿಸಿ ಖಾದರ್ ಅವರೇ, ಕೇಳ್ತಾ ಇದೆ ನಿಮ್ಮ ವಾಯ್ಸ್. ಮಯೂರು, ನೀವು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದವರು ನಿಮ್ಮ ಹೆಸರಿಗೆ ಬೇರೆಯವರು ಹೇಳ್ತಾ ಇದ್ದಾರಲ್ಲ, ನಾವು ಮಾಡಿದ್ದು ಅಂತ. ನೀವು ಮಾಡಿದ ಹೋರಾಟದ್ದು ಹೇಳ್ತಾ ಇದ್ದಾರೆ. ಮತ್ತೊಂದು, ಮಂಗಳೂರಲ್ಲಿ ಬೇರೆ ಕಡೆಗೆ ಹೋಲಿಸಿದ್ರೆ, ನಾವು ಬ್ಯಾಂಗ್ಳೂರು, ಈಗ ಚಿಕ್ಕಮಗಳೂರು ಅವರು ಗೊತ್ತೇ ಕೇಳಿದ್ರು, ಅಲ್ಲೆಲ್ಲ ಜಾಸ್ತಿ ಇದೆ. ಬಹುಶಃ ನೀವು ನಿಮ್ಮ ಟಿವಿ ಮುಂದೆ ನಿಂತು ಮಾತಾಡ್ತಾ ಇದ್ದೀರಿ ಅಬ್ದುಲ್ ಖಾದರ್ ಅವರೇ. ಬಹುಶಃ ಅದು ಯಾಕೆ? ಎಸ್, ನಿಮಗೆ ಅವರ ಪ್ರಶ್ನೆಗಳು ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೇನೆ. ಅಬ್ದುಲ್ ಖಾದರ್ ಅವರೇ ಧನ್ಯವಾದಗಳು. ಬಹುಶಃ ಅಲ್ಲ, ಈ ಪ್ರಶ್ನೆ ಇಟ್ಕೊಂಡು ಬಹುಶಃ ನಾವು ಮತ್ತೆ ಒಂದಷ್ಟು ಮಾತಾಡ್ಬೋದು ಅಂತ ಅಂದ್ಕೊಂಡಿದ್ದೇನೆ. ನನಗೆ ಈಗ ಈ ಹಸಿರು ಪೀಠ ಕೊಟ್ಟಂತ ಒಂದು ವಿಷಯಕ್ಕೆ ಮೊದಲು CRZ ಮತ್ತು ನಾನ್ CRZ ಇದನ್ನ ನೀವು ಹೇಳ್ತಾ ಇದ್ದೀರಿ. ಇಲ್ಲಿ ನಾನು ಈಗಾಗಲೇ ಹೇಳಿದೆ, ಕೆಲವೊಂದು ಮರಳುಗಳು, ಇಲ್ಲಿಯ ಮರಳುಗಳು ಚೆನ್ನಾಗಿರ್ತದೆ. ಇಡೀ ಜಿಲ್ಲೆದು ಮರಳಿದ್ದು ಒಂದೇ ರೀತಿಯಲ್ಲಿ ಇರುವಂತದ್ದು, ಅದರಲ್ಲಿ ವ್ಯತ್ಯಾಸಗಳು. ಸ್ವಲ್ಪ ಉಪ್ಪಿನ ಪ್ರಮಾಣ ಮಾತ್ರ ಹೆಚ್ಚಿರ್ತದೆ ವಿನಃ, ಹೆಚ್ಚು ಕಡಿಮೆ ಇರ್ತದೆ ವಿನಃ. ಬಾಕಿ ಇಲ್ಲಿ ಮರಳು ತೆಗೆಯುವಂತ ರೀತಿ ಮತ್ತು ಮರಳುಗಾರಿಕೆ ನಡೆಯುವಂತ ವ್ಯವಸ್ಥೆ ಮತ್ತು ಮರಳಿನ ಕ್ವಾಲಿಟಿ ಎಲ್ಲವೂ ಒಂದೇ ರೀತಿ, ಸಾಮಾನ್ಯವಾಗಿ ಒಂದೇ ರೀತಿ ಇದೆ. ಇಲ್ಲಿ ಗೊಂದಲ ಇಲ್ಲ. ಗೊಂದಲ ಮಾಡಿರುವಂತದ್ದು ಅಧಿಕಾರಿಗಳು. ನಾವು ಹೇಳಿರುವಂತದ್ದು ಏನು, ಕರಾವಳಿ ಜಿಲ್ಲೆಗೆ ಪ್ರತ್ಯೇಕವಾದಂತ ಮರಳು ನೀತಿಯನ್ನು ಜಾರಿಗೆ ಮಾಡಿ, ನಾವು CRZ ನಾನ್ CRZ ನಾವು ಯಾವತ್ತೂ ಕೇಳಲಿಲ್ಲ. ನಮ್ಮನ್ನ ಒಡೆಯಬೇಕು ಅಂತಾಗಿ ಯಾರು ಕರಾವಳಿ ಜಿಲ್ಲೆಗಳ ಏನು ಒಗ್ಗಟ್ಟಿದೆ ನೋಡಿ, ಇದರ ಹಿಂದೆ ದೊಡ್ಡ ಲಾಬಿ ನಡೀತಾ ಇದೆ. ಕರಾವಳಿ ಜಿಲ್ಲೆಯ ಮರಳಿನ ಪ್ರಮಾಣ ಏನಿದೆ ಮತ್ತು ಇಲ್ಲಿಯ ಕ್ವಾಲಿಟಿ ಏನಿದೆ, ಅದು ರಾಜ್ಯದಲ್ಲಿ ಬೇರೆ ಕಡೆಯಲ್ಲಿ ದೊರೆಯುವಂತ ಮರಳಿನ ಕ್ವಾಲಿಟಿಗಿಂತ ಹೆಚ್ಚಿದೆ, ಒಳ್ಳೆದಿದೆ. ಪ್ಲಸ್ ಕ್ವಾಂಟಿಟಿ ಕೂಡ ಹೆಚ್ಚಿದೆ. ಯಾವಾಗ ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಎರಡೂ ಹೆಚ್ಚಿರ್ತದೆ, ಆಗ ಬೇರೆ ಕಡೆಯಲ್ಲಿ ಡಿಮಾಂಡ್ ಇದೆ. ಬೆಂಗಳೂರಿನಂತ ಜಿಲ್ಲೆಯಲ್ಲಿ ಒಂದು ಪ್ರಮಾಣ, ಒಂದು ಹರಳು ಮರಳಿನ ಉತ್ಪತ್ತಿ ಆಗುವುದಿಲ್ಲ, ಅಲ್ಲಿಗೆ ಮರಳಿನ ಸರಬರಾಜು ನಮ್ಮ ಜಿಲ್ಲೆಯಿಂದ ಹೋಗಬೇಕು. ನಾವು ಕೊಂಡೋಗಿ ಹಾಕಿದ್ರೆ ಅವ್ರಿಗೆ ಸಮಸ್ಯೆ ಇಲ್ಲ. ಅಲ್ಲಿದ್ದು ಏನೋ ಲಾಬಿ ನಡೀತಾ ಇದೆ. 2011ರಲ್ಲಿ ಕರಾವಳಿ ಜಿಲ್ಲೆಯ ಮರಳನ್ನ ಟೆಂಡರ್ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು, ನಾವು ಹೋರಾಟ ಮಾಡಿ ನಿಲ್ಲಿಸಿದ್ವು. ಮತ್ತೊಂದು ಕರೆ ಇದೆ. ನಮಸ್ಕಾರ, ಯಾರು ಮಾತಾಡ್ತಿದ್ರಿ, ಎಲ್ಲಿಂದ? ಅಕ್ರಮ ಅಂತ ಹೇಳ್ತಾ ಇದ್ದಾರಲ್ಲ ಸರ್ ನೀವು. ಹೇಳಿ. ಯಾಕೆ ಹೇಳಬಾರ್ದು, ಯಾಕೆ ಸಕ್ರಮ ಅಂತ ಹೇಳಬೇಕು, ಅಭಿಪ್ರಾಯ ತಿಳಿಸಿ ಸರ್. ಸರಿ, ಅಕ್ರಮ ಇದು ಪರ್ಮಿಟ್ ಕೊಡುವಾಗ ಅದು ಸಕ್ರಮ ಪರ್ಮಿಟ್ ಸರ್ಕಾರ ಕೊಡ್ತಾ ಇಲ್ಲ, ಅದು ಯಾವ್ದು, ಅದು ಹೇಗೆ ಅದು ಅಕ್ರಮ ಆಗತ್ತೆ? ಈಗ ಹಾಗಾದ್ರೆ ಸರ್ಕಾರ ಈಗ ನಿಮಗೆ ಪರ್ಮಿಟ್ ಕೊಟ್ಟಿದೆ, ಅದು ಅಕ್ರಮ ಅಂತ ಹೆಂಗೆ ಆಗತ್ತೆ? ಸರ್ಕಾರ ಈಗ ಪರ್ಮಿಟ್ ಕೊಟ್ಟಿದ್ರೆ ನೀವು ಮಾಡ್ಬೋದು, ಅದು ಹೇಗೆ ಅಕ್ರಮ ಆಗ್ತದೆ? ಹೌದು, ಎಸ್, ಆದ್ರೂ ಕೂಡ ಅಕ್ರಮ ನಡೀತದೆ ಅಂತ ಹೇಳ್ತಾರಲ್ಲ. ಹೇಳುದು ಪರ್ಮಿಟ್ ಇಲ್ಲದೆ ಮಾಡ್ತಾರೆ, ಪರ್ಮಿಟ್ ಇಲ್ಲದೆ ಇದ್ದವರು ಮಾಡ್ತಾರೆ. ಪರ್ಮಿಟ್ ಕೊಡ್ತಾ ಇಲ್ಲ, 3 ತಿಂಗಳಿಂದ ಪರ್ಮಿಟ್ ಕೊಡ್ತಾ ಇಲ್ಲ. ಸರಿ, ಹಾಗಿದ್ರೆ ಮರಳುಗಾರಿಕೆ ಹೇಗೆ ನಡೀತಾ ಇದೆ? ಕೊಡಬಹುದಲ್ಲ, DC ಅವರಿಗೆ ನಮ್ಗೆ ಕೊಡಬಹುದು. ಎಸ್, ಅದೇ ಪ್ರಶ್ನೆ ಆಗಿರುವಂತದ್ದು. ಅದನ್ನ ನಾವು ಕೇಳ್ತಾ, ಅಕ್ರಮ ಆಗಲ್ಲ. ಅಕ್ರಮ ಅಂದ್ರೆ ಎಲ್ಲರೂ ಒಟ್ಟಿಗೆ ಹಾಕಿ ಕೈ ಜೋಡಿಸಿದ್ರೆ ಅದು ಅಕ್ರಮ ಆಗಲ್ಲ, ಅದು ಅಕ್ರಮ. ಎಸ್, ನೀವು ಹೇಳುವಂತದ್ದು, ಎಸ್, ಅವರು ಹೇಳುವಂತದ್ದು ಮರಳುಗಾರಿಕೆಯನ್ನು ಸಕ್ರಮ ಮಾಡುವಂತ ನೀತಿಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡಬೇಕು. ಇಲ್ಲಿ ಅವರದಕ್ಕೊಂದು ನಾನು ಕ್ಲಾರಿಫಿಕೇಶನ್ ಕೊಡ್ತೇನೆ. ಇಲ್ಲಿ ದೊಡ್ಡ ಸಮಸ್ಯೆ ಏನಿರುವಂತದ್ದು ಅಂತ ಹೇಳಿದ್ರೆ, DC ಅವರು ಪರ್ಮಿಟ್ ಕೊಡ್ಲಿಕ್ಕೆ ಸುಪ್ರೀಮ ಅನ್ನುವಂಥದ್ದು. ಈಗ DC-ಗಿಂತ ಮೇಲೆ ಕರ್ನಾಟಕ ರಾಜ್ಯದ ಪಾಲಿಸಿ ಇರ್ತದೆ. ಕರ್ನಾಟಕ ರಾಜ್ಯ ಸರ್ಕಾರದ ಪಾಲಿಸಿಗಿಂತ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದು ಪಾಲಿಸಿ ಇರ್ತದೆ. ಇದರ ಬಗ್ಗೆ ನಾಲೆಜ್ ನಮ್ಮವರಿಗೆ ಇಲ್ಲ. ಯಾವಾಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ದು ಆದೇಶ, ಸ್ಪಷ್ಟ ಆದೇಶ ಹೇಗೆ ಹೇಳ್ತದೆ ಅಂತ ಹೇಳಿದ್ರೆ, ಯಾವತ್ತಾದ್ರೂ ಎಲ್ಲಿಯಾದ್ರೂ ಜಿಲ್ಲೆಯಲ್ಲಿ ಅಕ್ರಮವಾಗಿ ಮರಳುಗಾರಿಕೆ ನಡೆದಂತ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಅವರು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿ ಅವರು ನೇರವಾಗಿ ಹೊಣೆಗಾರರಾಗ್ತಾರೆ ಅಂತ ಆದೇಶವನ್ನು ಕಳಿಸ್ತಾರೆ ನಮ್ಮ ಮೈನ್ಸನ್ ಜುವೆಲರ್ಸ್ಗೆ. ಆದ್ರಿಂದ ಜಿಲ್ಲೆಯ ಒಳಗಿನ ಕೆಲವೊಂದು ವ್ಯವಸ್ಥೆಗಳಲ್ಲಿ ಯಾರಿಗೆ ಈಗ ಅನುಮತಿ ಸಿಕ್ಕಿದ ಮೇಲೆ ಯಾರಿಗೆ ಮರಳುಗಾರಿಕೆ ಮಾಡಲಿಕ್ಕೆ ಕೊಡ್ಬೋದು, ಯಾವ ಪ್ರದೇಶದಲ್ಲಿ ಮರಳುಗಾರಿಕೆ ಮಾಡಬಹುದು, ಯಾವ ಪ್ರಮಾಣದಲ್ಲಿ ಮಾಡಬಹುದು, ಮತ್ತೆ ಪರ್ಮಿಟ್ ವ್ಯವಸ್ಥೆಯನ್ನು ಹೇಗೆ ಕೊಂಡೋಗ್ಬೋದು, ಸಾಗಾಟದ ವ್ಯವಸ್ಥೆಯನ್ನು ಹೇಗೆ ಸ್ವಲ್ಪ ಲಿಬರಲ್ ಮಾಡಬಹುದು, ದರವನ್ನು ಹೇಗೆ ಕಂಟ್ರೋಲಿಗೆ ತರಬಹುದು, ಇದನ್ನೆಲ್ಲ ಜಿಲ್ಲಾಧಿಕಾರಿ ಅವರು ಮಾಡಲಿಕ್ಕೆ. ಅದು ಬಿಟ್ಟು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇದ್ದು ಆದೇಶ ಇಂತಿಂತ ಮಾನದಂಡಗಳ ಪ್ರಕಾರನೇ ನೀನು ಮಾಡಬೇಕು ಅಂತಂದಾಗ ಜಿಲ್ಲಾಧಿಕಾರಿ ಅವರಿಗೆ ಅದನ್ನು ಓವರ್ಲೂಡ್ ಮಾಡಲಿಕ್ಕೆ ಬರುವುದಿಲ್ಲ. ಯಾಕೆ ಅಂದ್ರೆ ನೀವು ಹಸಿರು ಪೀಠದ ಕಾನೂನುಗಳನ್ನ ಪಾಲಿಸಬೇಕು ಅಂತ ಕೋರ್ಟ್ ಹೇಳ್ತದೆ. ಇವರು ಮಾಡ್ಲಿಕ್ಕೆ ಬರುವುದಿಲ್ಲ. ಅದನ್ನು ಪಾಲಿಸಿದ ಮೇಲೆ ನಾವು ಮಾಡಬೇಕು. ಅದಕ್ಕೆ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದ್ರೆ, ಹಸಿರು ಪೀಠ ಏನು ಹೇಳಿದೆ ಆ ಮಾನದಂಡದ ಪ್ರಕಾರ
ಇಸಿ ತಗೊಳ್ಬೇಕು, ಅದಕ್ಕೆ ಬ್ಲಾಕ್ಗಳನ್ನು ಗುರುತಿಸಬೇಕು. ಅದು CRZ ಇರಲಿ, ನಾನ್ CRZ ಇರಲಿ, ಎರಡರಲ್ಲೂ ಕೂಡ ನಾವು ಗುರುತಿಸಿದ್ದೇವೆ. ಗುರುತಿಸಿ ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳಿಗೆ ಸಬ್ಮಿಟ್ ಮಾಡಿದ ಮೇಲೆ ಅಲ್ಲಿಂದ NOC ತಗೊಂಡು ಇಲ್ಲಿ ಪರ್ಮಿಟ್ ಅನ್ನು ಕೊಡಬೇಕು. ಇವತ್ತಿನ ದಿವಸದಲ್ಲಿ ಕಾರವಾರ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಪರ್ಮಿಟ್ ಇಶ್ಯೂ ಆಯಿತು ನಿನ್ನೆ. ದಕ್ಷಿಣ ಕನ್ನಡ ಜಿಲ್ಲೆದ್ದು ಕೂಡ ಸೇಮ್ ವ್ಯವಸ್ಥೆಯಲ್ಲಿ ನಮ್ಮದು ಫೈಲ್ ಮೂವ್ ಮಾಡಿದ್ದೇವೆ. ನಾವು ಒಟ್ಟಿಗೆ ಕೂತ್ಕೊಂಡು 3 ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ ಕೂತ್ಕೊಂಡು ತುಷಾರ್ ಗಿರಿ ಅವರು, ಮಾನ್ಯ C&I ಸೆಕ್ರೆಟರಿ ಅವರು, ಅವರ ನೇತೃತ್ವದಲ್ಲಿ ಸಭೆಗಳು ನಡೆದಿದೆ. ಎಸ್, ಮತ್ತೊಬ್ರು ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ, ಯಾರು ಮಾತಾಡ್ತಿದ್ದೀರಿ, ಎಲ್ಲಿಂದ? ಹಲೋ, ಮಂಗಳೂರಿಂದ ಹರೀಶ್ ಅಂತ. ಹರೀಶ್ ರೇ, ಹೇಳಿ ಸರ್, ಏನ್ ಹೇಳ್ತೀರಿ? ನೋಡಿ, ಈಗ ಮರಳುಗಾರಿಕೆ ಬಗ್ಗೆ ಈಗ ಎಲ್ಲ ಅನಧಿಕೃತವಾಗಿ ಅಂದ್ರೆ ಇಲ್ಲಿಗಲ್ ಆಗಿ ಕೊಂಡೋಗ್ತಾ ಇದ್ದಾರೆ ಮರಳು. ಇದೀಗ ಪರ್ಮಿಟ್ ಇಶ್ಯೂ ಮಾಡಿದ್ರೆ ಈ ಅನಧಿಕೃತ ಎಂಬುದು ಇರ್ತಿರ್ಲಿಲ್ಲ. ಹಾಗಾಗಿ ಈ ಮರಳುಗಾರಿಕೆಗಳಿಗೆ ಕೆಲವು ಸಂಘಟನೆಗಳು ಉಂಟಾಗಿದೆ. ಇದು ಎಲ್ಲರೂ ಒಟ್ಟಿಗೆ ಸೇರಿ ಈ ಅಕ್ರಮವಾಗಿ ಮರಳುಗಾರಿಕೆಯನ್ನು ನಿಲ್ಲಿಸಬೇಕು. ನಮಗೆ ಪರ್ಮಿಟ್ ಕೊಡುವವರೆಗೆ ನಾವು ಮರಳು ಒದಗಿಸುವುದಿಲ್ಲ ಎಂಬುದನ್ನು ಶುದ್ಧ ವಾಕ್ಯದಲ್ಲಿ ಅವರು ಉಚ್ಚರಿಸಬೇಕು. ಅದೇ ರೀತಿ ಅವರು ಪ್ರತಿಭಟನೆ ಮಾಡಬೇಕು. ಈ ಮರಳು ಎಂಬುದು ಇಡೀ ನಮ್ಮ ಮಂಗಳೂರು ತಾಲೂಕು, ಇಡೀ ಎಲ್ಲ ಕಡೆಗೂ ಒಂದು ಅವಶ್ಯಕ ಮರಳು. ಆದರೆ ಈಗ ಸರ್ಕಾರ ಇದನ್ನು ನಿಷೇಧಿಸಿದೆ, ಇಲ್ಲಿಗೆ ಪರ್ಮಿಟ್ ಕೊಡ್ತಾ ಇಲ್ಲ. ಇದು ಶುದ್ಧ ತಪ್ಪು. ಇದನ್ನು ನಾವು ಸಹಿಸಿ ಇದ್ದಾರೆ ನಮ್ಮ ಸಂಘಟನೆಯವರು, ಇದನ್ನು ಸಹಿಸಿಕೊಂಡು ಅಕ್ರಮವಾಗಿ ಮರಳುಗಾರಿಕೆ ನಡೆಸ್ತಾ ಇದ್ದಾರೆ. ಅದು ಯಾವ ರೀತಿಯಲ್ಲೂ ಆಗ್ತದೆ. ಅದು ಯಾವ ಹಣ ಕೊಟ್ಟು ಏನೋ ಸಮಥಿಂಗ್ ಮಾಡಿಕೊಂಡು ಮರಳುಗಾರಿಕೆ ಅಂದ್ರೆ ಸರ್ಕಾರ ಮರಳುಗಾರಿಕೆಗೆ ಸರಿಯಾದ ರೀತಿಯಂತಲ್ಲಿ ವೈಜ್ಞಾನಿಕವಾದಂತಹ ನೀತಿಗಳನ್ನ ಮಾಡದೇ ಇರುವುದರಿಂದ ಅಕ್ರಮಗಳಿಗೆ ಅದು ಕಡಿವಾಣ ಆಗ್ತಾ ಇದೆ, ಅಕ್ರಮ ನಡೆಸೋದಕ್ಕೆ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಅಲ್ವೇ? ಎಸ್, ಸರಿಯಾದಂತ ನಿಯಮಗಳನ್ನು ರೂಪಿಸಬೇಕು ಸರ್ಕಾರ. ಇದಕ್ಕೆ ಪರೋಕ್ಷವಾಗಿ ನಮ್ಮ ಸಂಘಟನೆ ಜವಾಬ್ದಾರಿ ಅಂತ ನಾನು ಹೇಳ್ತೇನೆ. ಆಪಾದನೆಗಳನ್ನ ಮಾಡಬಹುದು. ಇಲ್ಲ, ನಮ್ಮ ಜಿಲ್ಲೆಯಲ್ಲಿ ನಾವು ಮರಳು ತೆಗೆಯುವುದಿಲ್ಲ, ಮರಳು ಮಾಡ್ಲಿ. ಓಕೆ. ಧನ್ಯವಾದಗಳು ಹರೀಶ್ ಅವರೇ. ಇಲ್ಲ ನೋಡಿ, ಇದೆಲ್ಲ ಅನುಭವದ ಕೊರತೆಯಿಂದ ಮಾತಾಡುವಂಥದ್ದು, ಕಾನೂನು ತಿಳುವಳಿಕೆಯ ಕೊರತೆಯಿಂದ ಮಾತಾಡುವಂಥದ್ದು. ಕಾನೂನು ಮಾಡಬೇಕಾಗಿರುವಂಥದ್ದೇ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹೇಳಿದ ಮೇಲೆ ಅದಕ್ಕೆ ಮಾನದಂಡಗಳ ಪ್ರಕಾರ ಕಾನೂನನ್ನು ನಾವು ಮಾಡಬೇಕು. EC ಮಾಡಬೇಕು ಅಂತ ಆಗಿದ್ರೆ ಆ ECಗೆ ನಾವು ಟೆಂಡರ್ ಕರಿಬೇಕು ಅಂತ ಇತ್ತು ಒಂದು ಪಾಲಿಸಿ. ಆ ಟೆಂಡರ್ ಯಾರಿಗೆ ಯಾರು ಅದನ್ನು EC ಕೊಡಬೇಕು ಅಂದ್ರೆ RQPR ಮಾಡಬೇಕು, ರೆಕಗ್ನೈಸ್ಡ್ ಕ್ವಾರೆ ಪ್ಲಾನರ್ ಅಂತ ಇದ್ದಾರೆ, ಅವರೇ ಮಾಡಬೇಕು. ಅವರದ್ದು ರೇಟ್ ಎಷ್ಟು, ಹೇಗೆ ನಿಗದಿ ಮಾಡಬೇಕು ಅಂತ ಜಿಲ್ಲಾಡಳಿತ ನಾವು ಸೇರ್ಕೊಂಡು ಸಭೆ ಮಾಡ್ಕೊಂಡು ಅವ್ರಿಗೆ ಮಾಡಬೇಕು. ಆಮೇಲೆ ಅವರದಕ್ಕೆ ಕ್ವಾರೆ ಪ್ಲಾನ್ ಮಾಡಬೇಕು. ಇಂಥದ್ದು ತುಂಬಾ ಗೊಂದಲಗಳಿತ್ತು. ಎಲ್ಲಿವರೆಗೆ ಅಂತ ಹೇಳಿದ್ರೆ EC ಕೊಡ್ಲಿಕ್ಕೆ ಬೇಕಾಗುವಂಥದ್ದು ಕರ್ನಾಟಕ ರಾಜ್ಯದ ಕಮಿಟಿ ಇದೆಯಲ್ಲ, ಅದೇ ವ್ಯವಸ್ಥೆ ಅದನ್ನು ಮಾಡಿದ್ದೆ 2 ತಿಂಗಳ ಹಿಂದೆ. ಕಾನೂನು 1 ವರ್ಷದ ಹಿಂದೆ ಬಂದಿದೆ. ಆದ್ರೆ ಆ ವ್ಯವಸ್ಥೆ ಮಾಡಿರುವಂತದ್ದು EC ಕೊಡ್ಬೇಕಾದ್ರೆ ಒಂದು ಕಮಿಟಿ ಆಗ್ಬೇಕಲ್ಲ, ಮೀಟಿಂಗ್ ಆಗ್ಬೇಕಲ್ಲ. ಅದ್ ನೋಡಿ, ಸಂಘಟನೆಯವರು ಯಾವತ್ತೂ ಇದರ ಹಿಂದೆ ನಾವು ಮಾತಾಡದೆ ಕೂತ್ಕೊಳ್ಳಿಲ್ಲ. ಯಾವಾಗ ಈ ಕಾನೂನು ಬಂದಿದೆ ಆಗಿನಿಂದಲೇ ನಾವು ಪ್ರಾರಂಭ ಮಾಡಿದ್ದೇವೆ. ಮತ್ತೆ ಸಂಘಟನೆಯವರ ಪ್ರಯತ್ನದಿಂದಾಗಿಯೇ 2014 ಜನವರಿಯಲ್ಲಿ ಮಾನ್ಯ ತುಷಾರ್ ಗಿರಿ ಅವರು ಮತ್ತು ಮಾನ್ಯ ಕಾನೂನು ಸಚಿವರು ಎಲ್ಲ ಜಿಲ್ಲೆಯ ಜಿಲ್ಲಾಧಿಕಾರಿಗಳ, ನಮ್ಮ ಜಿಲ್ಲೆ ಒಂದಲ್ಲ ಇಡೀ ರಾಜ್ಯದ ಜಿಲ್ಲಾಧಿಕಾರಿಗಳ ವಿಡಿಯೋ ಕಾನ್ಫರೆನ್ಸ್ ಸಭೆಯನ್ನು ನಡೆಸ್ತಾರೆ. ಅದರದ್ದು ಪ್ರೊಸೀಡಿಂಗ್ಸ್ ನಮಗೆ ಕೊಡ್ತಾರೆ. ಆ ಪ್ರೊಸೀಡಿಂಗ್ಸ್ ಪ್ರಕಾರ 9 ತಿಂಗಳವರೆಗೆ ಹಿಂದಿನ ಪಾಲಿಸಿಯ ಪ್ರಕಾರ ಮರಳುಗಾರಿಕೆ ನಡೆಯುವಂಥದ್ದು. ಅಂದ್ರೆ 2014 ಹಿಂದೆ ಏನಿತ್ತು, ಅಮೆಂಡ್ಮೆಂಟ್ ಆಗೋ ಹಿಂದೆ ಅದೇ ಪ್ರಕಾರ ನಡೆಯುವಂಥದ್ದು. ಆದ್ರೆ 9 ತಿಂಗಳ ಒಳಗೆ ಹೊಸ ಮರಳು ನೀತಿಯ ತಿದ್ದುಪಡಿ ಆಗಿದ್ದ ವ್ಯವಸ್ಥೆಯ ಪ್ರಕಾರ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೋಬೇಕು ಜಿಲ್ಲಾಡಳಿತ. ಇಡೀ ಜಿಲ್ಲೆಯಲ್ಲಿ ಬೇಕಿದ್ರೆ 3 ತಿಂಗಳ ಎಕ್ಸ್ಟೆನ್ಷನ್ ತಗೊಳ್ಬಹುದು. ಅಲ್ಲ, ಇಲ್ಲಿ ಇದೇ ಪ್ರಶ್ನೆಗಳು ಉದ್ಭವಿಸುದು. ಎಲ್ಲ ಇಲ್ಲಗಳ ನಡುವೆ ಮರಳುಗಾರಿಕೆ ನಡೀತಾ ಇದೆ. ಅಲ್ಲ ನೋಡಿ, ಮಾನ್ಯ ಕಾನೂನು ಸಚಿವರು TB ಜಯಚಂದ್ರರು ಕೊಟ್ಟಂತಹ ಆ ಆದೇಶ ಏನಿದೆ ವಿಡಿಯೋ ಕಾನ್ಫರೆನ್ಸ್ ಇದ್ದು, ಅದು ನಾಳೆದ್ದು ಡಿಸೆಂಬರ್ ವರೆಗೆ ಅದು ಅನ್ವಯ ಆಗ್ತದೆ. ಆದ್ರೆ 2 ತಿಂಗಳ ಹಿಂದೆ ಬಹುಶಃ ಚಿತ್ರದುರ್ಗದ್ದು ಒಬ್ಬ XMLA, ಜಿಲ್ಲೆ ಚೇಂಜ್ ಆಗಿರ್ಬೋದು, ಒಬ್ಬ XMLA ಅವರು ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ಗೆ ಇದರ ಬಗ್ಗೆ ಮನವಿ ಸಲ್ಲಿಸ್ತಾರೆ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹಸಿರು ಪೀಠದಲ್ಲಿ ಏನು ಆದೇಶಗಳ ಪ್ರಕಾರ ಮರಳುಗಾರಿಕೆ ನಡೀತಾ ಇಲ್ಲ ನನ್ನ ಜಿಲ್ಲೆಯಲ್ಲಿ, ಇಲ್ಲಿ ಪರಿಸರ ಹಾಳಾಗ್ತಾ ಇದೆ, ಅದನ್ನು ನಿಮ್ಮ ಆದೇಶವನ್ನು ಓವರ್ಲುಕ್ ಮಾಡಿ ಮಾನ್ಯ ಜಯಚಂದ್ರರವರ ಇದರಲ್ಲಿ ಒಂದು ಗೆಜೆಟ್ ನೋಟಿಫಿಕೇಶನ್ ಕೊಡ್ತಾರೆ. ಅವರ ಆದೇಶದ ಪ್ರಕಾರ ಇಡೀ ರಾಜ್ಯದಲ್ಲಿ ಮರಳುಗಾರಿಕೆ ನಡೀತಾ ಇದೆ, ಆದ್ರಿಂದ ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ.
ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಹಸಿರು ಪೀಠ ಅವರ ಆದೇಶಕ್ಕೆ ತಡೆ ಕೊಟ್ಟಿತ್ತು. ಆ ಆದೇಶಕ್ಕೆ ತಡೆ ಕೊಟ್ಟ ಕೂಡಲೇ ಈ ನಡುವಿನ 3-4 ತಿಂಗಳಿಗೆ ಏನಾಗ್ತಾ ಇದೆ, ಇಲ್ಲಿ ಹೊಸತು ಮಾಡ್ಲಿಕ್ಕೆ ಇಲ್ಲ, ಅಂದ್ರೆ ರಿನ್ಯೂವಲ್ ಇಲ್ಲ. ರಿನ್ಯೂವಲ್ ಇಲ್ಲ ಅಂತ ಅಂದ ಕೂಡಲೇ ಏನಾಗಬೇಕು, ಎಲ್ಲ ಮರಳುಗಾರಿಕೆಗಳು ಕೂಡ ಸ್ಟಾಪ್ ಆಗಬೇಕು ಅಲ್ವಾ? ಆಯ್ತು, ಸ್ಟಾಪ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ. ನಾವು ಇದರಲ್ಲಿ ಬದುಕ್ತೇವೆ, ಊಟ ಮಾಡ್ತೇವೆ, ನಮಗೂ ಸಾಮಾಜಿಕ ಬದ್ಧತೆ ಇದೆ ಅಂತ ನಾವು ಮೊದಲೇ ಹೇಳಿದ್ದೇವೆ. ನಮ್ಮನ್ನು ಪರೋಕ್ಷವಾಗಿ ಅವಲಂಬಿಸ್ತಾ ಇರುವಂತಹ ಕನ್ಸ್ಟ್ರಕ್ಷನ್ ಫೀಲ್ಡ್ ಏನಾಗಬೇಕು, ಅದನ್ನು ಅವಲಂಬಿಸ್ತಾ ಇರುವಂತಹ ಕಾರ್ಮಿಕರು ಏನಾಗಬೇಕು ಅಲ್ಲ, ಯೋಚನೆ ಮಾಡಿ. ಕೂಲಿ ಕಾರ್ಮಿಕರು ಏನು ಮಾಡಬೇಕು? ಅದಕ್ಕೆ ಬೇಕಾಗಿ ಅಲ್ಲಿ ಸ್ಟೇ ಇದ್ರೂ ಕೂಡ ನಾವು ಅಧಿಕೃತವಾಗಿ ಮರಳುಗಾರಿಕೆ ಮಾಡಲಿಕ್ಕೆ ಆಗಿಲ್ಲ ಅಂತಂದ್ರೂ ಕೂಡ ಸಣ್ಣ ಪ್ರಮಾಣದಲ್ಲಿ ಜಿಲ್ಲೆಯ ಒಳಗೆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಂತ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದೇವೆ. ನಿಜ, ಅಕ್ರಮ ಅಂತಲೂ ನಾವು ಒಪ್ಕೋತೀವಿ. ಅಕ್ರಮ ಅಂದ್ರೆ ಅನಿವಾರ್ಯತೆಯಿಂದ ಮಾಡಿರುವಂತದ್ದು. ಇದು ಪರ್ಮಿಟ್ ಇರುವಾಗ ನಾವು ಮಾಡಿರುವಂತದ್ದಲ್ಲ. ಪರ್ಮಿಟ್ ಇರುವಾಗ ಪರ್ಮಿಟ್ ತಗೊಳ್ಳದೆ ಮಾಡಿದ್ರೆ ಅದು ಅಕ್ರಮ. ಈಗಲೂ ಅಕ್ರಮನೇ, ಆದ್ರೆ ಸ್ವಲ್ಪ ಅದಕ್ಕೆ ಕ್ಷಮೆ ಇದೆ. ಅಂದ್ರೆ ಎಲ್ಲೋ ಅಡ್ಜಸ್ಟ್ಮೆಂಟ್ ಅಲ್ಲ, ಹೊಂದಾಣಿಕೆ. ಒಂದು ಇಲ್ಲ ಅಧಿಕಾರಿಗಳು ಇದರಲ್ಲಿ ಈ ವಿಚಾರದಲ್ಲಿ ಅಧಿಕಾರಿಗಳ ಹೊಂದಾಣಿಕೆ ಇಲ್ಲ. ಯಾವುದು ಈಗ ನಾವೇನು ಮಾಡ್ತಾ ಇದ್ದೇವೆ ಇದರಲ್ಲಿ ಯಾರು ಹೊಂದಾಣಿಕೆ ಮಾಡ್ತಾ ಇಲ್ಲ. ಜನಸಾಮಾನ್ಯರಿಗೆ ಚಿಕ್ಕ ಪ್ರಮಾಣದಲ್ಲಿ ಮರಳಿನ ಕೊರತೆ ನೀಗುವಂತದನ್ನ ನಾವು ತೆಗೆದುಕೊಂಡೋಗ್ತಿದ್ದೇವೆ. ಸತ್ಯಕ್ಕೆ ಬೇಕಾಗಿ ಕೆಲವರು ಸ್ವಲ್ಪ ಇದರ ಬಗ್ಗೆ ಅಷ್ಟು ಗೊಂದಲ ಮಾಡಲಿಲ್ಲ. ಆದ್ರೆ ಅವರು ಒಂದು ಮಾತು ಹೇಳಿದ್ರು, ಸಂಘಟನೆಯವರು ಮಾತಾಡ್ಲಿಲ್ಲ, ಸಂಘಟನೆಯವರು ಕೆಲಸ ಮಾಡಲಿಲ್ಲ. ಈಗ ಕೆಲಸ ಮಾಡಿ ಈಸಿಗೆ ನಾವು ಕಳಿಸಿ ಆಗಿದೆ. ಎಸ್, ಇನ್ನು ಒಂದಷ್ಟು ಪ್ರಶ್ನೆಗಳನ್ನು ಕೇಳಬೇಕಾಗಿದೆ. ಸರ್ಕಾರದ ಜವಾಬ್ದಾರಿಗಳು ಏನು ಅಂತ ಅನ್ನುವಂಥದ್ದನ್ನು ಕೂಡ ಕೇಳಬೇಕಾಗ್ತದೆ. ಸರ್ಕಾರ ಮಧ್ಯಪ್ರವೇಶ ಮಾಡಬೇಕಂತ ಅಗತ್ಯ ಕೂಡ ಇದೆ ಅಂತ ಅನ್ನೋದು ಈ ಬಗೆಗೆ ಒಂದು ಸಣ್ಣ ಬ್ರೇಕ್ ತಗೊಳ್ತಾನೆ ವೀಕ್ಷಕರ. ಬ್ರೇಕ್ ನಂತರ ಮತ್ತೆ ಮೈರುಳಾಲ್ ಅವರ ಜೊತೆಗಿನ ಈ ಸಂವಾದ ಮುಂದುವರ್ತದೆ.